ಮಂಗಳೂರು ನಗರದ ಕೆನರಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆಯ ಕಲಾ ಶಿಕ್ಷಕಿ ವೀಣಾರವರು ದೀಪಾವಳಿಯ ಸಂದರ್ಭದಲ್ಲಿ ರಂಗೋಲಿಯಲ್ಲಿ ಲಕ್ಷ್ಮೀ ದೇವಿಯನ್ನು ರಚಿಸಿದ್ದಾರೆ. ಕಲಾ ಶಿಕ್ಷಕಿಯಾಗಿರುವ ವೀಣಾರವರು ಈ ಹಿಂದೆಯೂ ಯಕ್ಷಗಾನ ಕಲಾವಿದ ಕೊಂಬ್ಳೆ ಸುಂದರ್ ರಾವ್, ವಕೀಲ, ಶಿಕ್ಷಣ ತಜ್ಞ ಮತ್ತು ಸಾಮಾಜಿಕ ಸುಧಾರಕ, ಕೆನರಾ ಬ್ಯಾಂಕ್ ಮತ್ತು ಕೆನರಾ ಪ್ರೌಢಶಾಲೆಯ ಸಂಸ್ಥಾಪಕ ಅಮ್ಮೆಂಬಲ ಸುಬ್ಬರಾವ್ ಪೈ ಹೀಗೆ ಹಲವಾರು ಚಿತ್ರಗಳನ್ನು ರಂಗೋಲಿಯಲ್ಲಿ ರಚಿಸಿದ್ದಾರೆ. ನಾ ಬಾಲ್ಯದಿಂದನೇ ಮಾಡ್ತಾ ಇದ್ದೆ. ಇದಕ್ಕೆ ಪ್ರೋತ್ಸಾಹ ಮನೆಯಿಂದ ಹೇಳಿದ್ರೆ ತಂದೆ ತಾಯಿ ಕೊಡ್ತಾ ಇದ್ರು. ತಂದೆ ತುಂಬಾ ಪ್ರೋತ್ಸಾಹ ಮಾಡಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನ ನೋಡಿ ನೋಡಿ ನಾನು ಕಲೀಲಿಕ್ಕೆ ಶುರು ಮಾಡಿದೆ. ನಾನು ಮತ್ತೆ ನನ್ನ ಜೊತೆ ನನ್ನ ವಾಣಿ ಟ್ವಿನ್ ಸಿಸ್ಟರ್ ಇದ್ಲು, ಅವಳೊಟ್ಟಿಗೆ ನಾನು ಕಲ್ತದ್ದು. ನಾವು ಇಬ್ಬರು ಒಟ್ಟೆ ಒಂದೇ ಲೆಕ್ಕ ಒಂದೇ ಹವ್ಯಾಸ ಇರೋದ್ರಿಂದ ಬೆಳವಣಿಗೆಗೆ ಒಳ್ಳೇದಾಯ್ತು. ಅದಾದ ನಂತರ ನಾನು BSc ಎಲೆಕ್ಟ್ರಾನಿಕ್ಸ್ ಮಾಡಿದೆ. ಬಟ್ ನನಗೆ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಮತ್ತೆ ನನ್ನ ಗಂಡ ಮದುವೆ ಆದ ನಂತರ ನನ್ನ ಗಂಡ, ಮನೆಯವರು, ನನ್ನ ಮಗಳು, ನನ್ನ ಫ್ಯಾಮಿಲಿ ಮೆಂಬರ್ ಎಲ್ಲ ಪ್ರೋತ್ಸಾಹ ಮಾಡೋದ್ರಿಂದ ನನ್ನ ಆರ್ಟ್ ಫೀಲ್ಡಿಗೆ ಬಂದೆ ಆಸ್ ಎ ಆರ್ಟ್ ಟೀಚರ್ ಆಗಿ. ನಾನು ಫಸ್ಟ್ ಕೇಂದ್ರ ವಿದ್ಯಾಲಯದಲ್ಲಿ ಜಾಯಿನ್ ಆದೆ. 2 ವರ್ಷದ ನಂತರ CBSE ಕೇಂದ್ರದಲ್ಲಿ ಮಾಡಿದೆ. ಅದಾದ ನಂತರ ಕೆನರಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲಿನಲ್ಲಿ ಜಾಯಿನ್ ಆದೆ. ಸ್ಟಾರ್ಟಿಂಗ್ ಅಲ್ಲಿ ಗಾಯತ್ರಿ ಮ್ಯಾಮ್ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟರು. ಈಗ ಕವಿತಾ ಮ್ಯಾಮ್ ಕೂಡ ನನಗೆ ತುಂಬಾ ಪ್ರೋತ್ಸಾಹ ಮತ್ತೆ ಎಂಕರೇಜ್ ಕೊಡೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದ ನಾನು ಈ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯತೆ ಆಯಿತು. What you see over here is a beautiful Rangoli design that is done by the art teacher of my school, Mrs. Veena Prasanna. Art is a curriculum in our school which is followed by all students across from kindergarten to standard 10. Art is an emotion and expression. Art helps students to relax their mind. There is a basic concept of hand and eye coordination which is very important in a student's or a child's life. Art involves hand creation as well as concentration with the play of colors. Hence, it enhances a child's activity. That is why it is an important part of the curriculum in school education. Mrs. Veena works very hard with the students and tries to bring out the creativity. She is very creative and expressive in her own way. She makes craft things by using the waste material and makes children realize that everything has got value. We do not use important materials for craft. However, all craft materials are made with the waste material so that we can help children realize the value of reusing the things in and around our house. Veena teaches drawing to the children, which involves mythology as well as abstract, as well as the different types of arts related to different states like Madhubani, etc.